ನಮಸ್ಕಾರ ವೀಕ್ಷಕರೇ, ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ. ನವರಾತ್ರಿಯ 4ನೇ ದಿನ ಕುಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತದೆ. ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸಲಾಗುತ್ತದೆ. ಈ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಶ್ರೇಯಸ್ಕರ ಎಂದು ಪರಿಗಣಿಸಲಾಗಿದೆ. ಕುಷ್ಮಾಂಡ ದೇವಿಯು 8 ಕೈಗಳುಳ್ಳ ಸಿಂಹದ ಮೇಲೆ ಕುಳಿತಿರುವುದನ್ನು ಕಾಣಬಹುದು ಮತ್ತು ಈಕೆಯನ್ನ ನಾವು ಬ್ರಹ್ಮಾಂಡ ಸೃಷ್ಟಿಕರ್ತೆ ಅಂತ ಕರಿತೀವಿ. ಹಾಗೆ ನಗುವಿನ ಪ್ರಕಾಶಮಾನವಾದ ಸಂಕೇತವನ್ನು ಅಂತಲೂ ಕರೀತಾರೆ. ಕು ಅಂದರೆ ಸ್ವಲ್ಪ, ಉಷ್ಮ ಅಂದ್ರೆ ಉಷ್ಣತೆ ಅಥವಾ ಜೀವಶಕ್ತಿ, ಅಂಡ ಅಂದ್ರೆ ಕಾಸ್ಮಿಕ್ ಮೊಟ್ಟೆ. ಹಾಗಾಗಿ ಇವಳನ್ನ ಕುಷ್ಮಾಂಡ ಎಂದು ಕರೆಯಲಾಗುತ್ತದೆ. ನೆಮ್ಮದಿ, ಆರೋಗ್ಯ, ಮನಸ್ಸಿಗೆ ಶಾಂತಿಯನ್ನ ತಂದುಕೊಡುತ್ತದೆ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಖುಷಿಯಾಗಿರಿ, ಎಚ್ಚರವಾಗಿರಿ, ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ. ಧನ್ಯವಾದಗಳು.